ಜೆಸಿಐ ಮಂಗಳ ಗಂಗೋತ್ರಿ ವತಿರ್ದು ಕುಡ್ಲ ವಿಶ್ವವಿದ್ಯಾಲಯದ ಸಹಕಾರಡು ವಿಶ್ವ ಪರಿಸರ ದಿನ ಕಾರ್ಯಕ್ರಮನ ಕೋಣಾಜೆ ಕ್ಯಾಂಪಸ್ ಟುಪ್ನ ಹೊಸ ಮೈದಾನಡು ಶನಿವಾರ ನಡಪಾಯಿರು. ಕುಡ್ಲ ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ ದೈ ನಡೆದು ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ನರಮಾನ್ಯನ ಉಪಯೋಗ ಜೀವನ ಶೈಲಿಗಾದು ಮರಕ್ಲೆನ್ ಕರ್ತದು ಪರಿಸರ ನಾಶಕ್ಕೆ ಕಾರಣ ಆವೊಂದುಲ್ಲ ಆಂಡ ಪರಿಸರ ಸಂರಕ್ಷಣೆದೊಟ್ಟಿಗೆ ಜೀವನ ಶೈಲಿನ ಉಳಿಪವನ ಪ್ರಯತ್ನ ಮಲ್ಪಡು ಬಂದದು ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ ತಿಳಿಪಾಯಿರು. ವಿಶ್ವವಿದ್ಯಾಲಯದ ಪರವಾಗಿ ಜೆಸಿ ಎಲ್ಲ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 3 ವರ್ಷಗಳ ಹಿಂದೆ ನಾನು ಇನ್ಚಾರ್ಜ್ ವೈಸ್ ಚಾನ್ಸಲರ್ ಆದಾಗ ಈ ಗ್ರೌಂಡಲ್ಲಿ ಫಸ್ಟು ವನ ಮಹೋತ್ಸವ ದಿವಸ ಈ ಲಾಸ್ಟ್ ಆ ಕಡೆ ಅಲ್ಲಿ ಒಂದು ಗಿಡ ನೆಡುವ ಮೂಲಕ ನನಗೆ ನನ್ನ ಒಂದು ಪ್ರಥಮ ಕಾರ್ಯಕ್ರಮವನ್ನು ನನಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಹಾಗೆ ಮತ್ತೊಮ್ಮೆ ಕುಲಸಚಿವನಾದ ಮೇಲೆ ಈಗ ಪುನಃ ಗಿಡ ನೆಡುವ ಮೂಲಕ ನನಗೆ ಕಾರ್ಯಕ್ರಮ ಒಂದು ಔಟ್ಸೈಡ್ ಆಫೀಸಲ್ಲಿ ಬಂದು ಒಂದು ಕಾರ್ಯಕ್ರಮ ಇದು ಫಸ್ಟು. ಸೊ ಪುನಃ ಅದೇ ರೀತಿಯ ಒಂದು ಕಾರ್ಯಕ್ರಮ ನೀವು ಇಲ್ಲಿ ಆಯೋಜಿಸಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಆಗಿದ್ದೇನೆ. ಈಗಾಗಲೇ ಈ ವಿಶ್ವ ಪರಿಸರನ ದಿವಸ ಆಚರಿಸುವ ಈ ಒಂದು ಸಂದರ್ಭದಲ್ಲಿ ಇವಾಗ 2021 ಏನು ಹೇಳ್ತಾರೆ ಅಂತ ಹೇಳಿದರೆ, ಸೊ ವಿ ಹ್ಯಾವ್ ಟು ಬಿಲ್ಡ್ ದ ರೀಮೇಜ್ ಅಂತ ಹೇಳ್ತಾ ಇದ್ದೇವೆ. ಸೊ ಎಲ್ಲವನ್ನು ಕೂಡ ಪುನರ್ ಸ್ಥಾಪಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ. ಸೊ ನಾವು ಭಾಳಷ್ಟು ಪ್ರಯತ್ನ ಪಡಬೇಕಾಗ್ತದೆ ಪುನಃ ಸ್ಥಾಪಿಸಲಿಕ್ಕೆ. ಈಗ ನಮ್ಮ ಜೀವನ ಶೈಲಿಯನ್ನು ನಾವು ಹೇಗೆ ಇಟ್ಕೊಂಡಿದ್ದೇವೆ ಅದರ ಆಧಾರದ ಮೇಲೆ ಎಲ್ಲ ಕೆಲಸಗಳು ನಡೀತದೆ. ಈಗಾಗಲೇ ನಮ್ಮ ಅನ್ಸಾರ್ ಅವರು ಹೇಳಿದರು, ಇಲ್ಲಿ ಮೊದಲೆಲ್ಲ ಕಾಡಿತ್ತು, ಇದೊಂದು ಫಾರೆಸ್ಟ್ ಆಗಿತ್ತು ಇಲ್ಲಿ. ಸೊ ನಮ್ಮ ಅಗತ್ಯಕ್ಕೋಸ್ಕರ ನಮ್ಮ ಕ್ರೀಡಾ ಕಾರ್ಯಕ್ರಮಗಳಿಗೆ ಅವೆಲ್ಲವನ್ನು ನೆಲ ಸಮ ಮಾಡಿ ನಾವು ಇಲ್ಲೊಂದು ಗ್ರೌಂಡ್ ಮಾಡಿ, ಸೊ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಆರೋಗ್ಯವನ್ನು ಹೆಚ್ಚಿಸುವ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಸೊ ಇದು ಒಂದು ಉದಾಹರಣೆ ಅಷ್ಟೇ ನಾನು ಹೇಳ್ತಾ ಇರೋದು. ಇದೇ ರೀತಿ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ನಮ್ಮ ಜೀವನ ಶೈಲಿಯನ್ನು, ನಮ್ಮ ನೇಚರ್ ಏನಿದೆ, ಪರಿಸರ ಏನಿದೆ, ಅದಕ್ಕೆ ಹೊಂದಿಕೊಂಡು ನಾವು ಬೆಳೆಸುವ ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು ಅಂತ. ಸೊ ಈ ಥರದ ವ್ಯವಸ್ಥೆಗೆ ನಾವು ಅವಕಾಶ ಮಾಡಿಕೊಡ್ಬೇಕಂತಿಲ್ಲ. ಸೊ ಇನ್ನು ಇದರಲ್ಲೇ ನಾನು ಉದಾಹರಣೆ ಹೇಳಿದರೆ, ನಾವು ಗ್ರೌಂಡ್ ಬೇಕು, ಎಲ್ಲ ಬೇಕು. ಸೊ ನಾವು ಒಲಿಂಪಿಕ್ಸ್ ಕ್ರೀಡೆ ಅಂತ ಹೇಳ್ತೇವೆ. ಸೊ ಆ ಕ್ರೀಡೆಗಳನ್ನು ನಾವು ಇಲ್ಲಿ ಬೆಳೆಸಬೇಕಂತ ಒಂದು ದೃಷ್ಟಿಯಲ್ಲಿ ನಾವು ಈ ಥರ ವ್ಯವಸ್ಥೆಗಳಿಗೆ ಹೋಗ್ತೇವೆ. ಸೊ ಅದರ ಬದಲು ನಮ್ಮದೇ ನ್ಯಾಚುರಲ್ ಆ್ಯಕ್ಟಿವಿಟೀಸ್ ಇದೆ, ಕ್ರಾಸ್ ಕಂಟ್ರಿ ಇದೆ, ಚೆನ್ನಮಣೆ ಇದೆ, ಕುಟ್ಟಿದೊಂಡೆ ಇದೆ, ಈ ಥರ ಆ್ಯಕ್ಟಿವಿಟೀಸು ಇದೆ. ಈ ಥರ ಆ್ಯಕ್ಟಿವಿಟೀಸಲ್ಲಿ ಕೂಡ ನಾವು ನಮ್ಮ ಜೀವನ ಶೈಲಿಯನ್ನು ಬೆಳೆಸಲಿಕ್ಕಾಗ್ತದೆ, ಒಳ್ಳೆಯ ಜೀವನ ಶೈಲಿಯನ್ನು ರೂಪಿಸಲಿಕ್ಕೆ ಕೂಡ ಆಗ್ತದೆ. ಸೊ ಹಾಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಾನು ಕ್ರೀಡೆಗೆ ಸಂಬಂಧಪಟ್ಟ ಒಂದೆರಡು ಉದಾಹರಣೆ ಕೊಟ್ಟಿದ್ದೆ ಅಷ್ಟೇ. ಸೊ ಹಾಗೆ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಜೀವನ ಶೈಲಿಯನ್ನು ನಮ್ಮ ಪರಿಸರಕ್ಕೆ ಸರಿಯಾಗಿ ನಾವು ಅಳವಡಿಸಿಕೊಂಡು ನಾವು ಬೆಳೀತಾ ಹೋದರೆ, ಸೊ ಹೀಗೆ ಡಿಫಾರೆಸ್ಟೈಸೇಷನ್ ಆಗ್ಬೋದು ಅಥವಾ ಇನ್ನಿತರ ಕೆಲಸಗಳು ಖಂಡಿತ ಆಗೋದಿಲ್ಲ. ಸೊ ಎಲ್ಲದಕ್ಕೂ ಕೂಡ ನಾವು ಕಾಡು ಕಡಿತ ಮತ್ತು ದೇಶವನ್ನು ಬೆಳೆಸುವ ಒಂದು ವ್ಯವಸ್ಥೆಗೆ ಹೋಗ್ತಾ ಇದ್ದೇವೆ. ಸೊ ಅದರ ಬದಲು ನಾವು 1000 ಗಿಡಗಳನ್ನು ಕಡಿದು ಇಲ್ಲಿ 100 ಗಿಡ ಮಾತ್ರ ಬೆಳೆಸಲಿಕ್ಕೆ ಆಗೋದು. ಸೊ ಅಂಥ ವ್ಯವಸ್ಥೆಗೆ ಹೋಗದೆ, ಸೊ ಇದ್ದ ನಮ್ಮ ನ್ಯಾಚುರಲ್ ಇದೇನಿದೆ, ಪೊಟೆನ್ಷಿಯಲ್ ಏನಿದೆ, ಸೊ ಅದನ್ನು ನಾವೆಲ್ಲ ಇಟ್ಕೊಂಡ್ಬಿಟ್ಟು ಅದರ ಜೊತೆಯಲ್ಲೇ ನಾವು ಬಾಳುವ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅಂತ, ಮತ್ತು ಅದರ ಬಗ್ಗೆ ನಾವೆಲ್ಲರೂ ಇವತ್ತೇ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ನನ್ನ ಒಂದು ಮನವಿ ಕೂಡ. ಕುಡ್ಲ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ವಿಶ್ವ ಪರಿಸರ ದಿನಾಚರಣೆದ ಬಗ್ಗೆ ತಿಳಿಪಾಯಿರು. ಅಭಿವೃದ್ಧಿ ಬೇಕು, ಬಟ್ ಅದು ಸುಸ್ಥಿರ ಅಭಿವೃದ್ಧಿ ಇರಬೇಕು. ಅದು ಯಾವ ನಿಟ್ಟಿನಲ್ಲಿ ಅನ್ನೋದು ಎಕ್ಸಾಂಪಲ್ ಕೊಟ್ಟು ನಮಗೆ ಕಿಶೋರ್ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದು ದಿವಸಕ್ಕೆ ಪರಿಸರ ದಿನಾಚರಣೆ ಆಚರಿಸಿ ಮರೆಯುವುದಲ್ಲ, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕಂದರೆ ಇವತ್ತು ಗಿಡ ನೆಟ್ಟಿದ್ದೇವೆ, ಏನೋ ದೇವರ ಅನುಗ್ರಹದಿಂದ ಮಳೆಗಾಲ ಪ್ರಾರಂಭವಾಗಿದೆ. ಈಗ ಮಳೆಗಾಲದಲ್ಲಿ ನೀರು ಸಿಗ್ತದೆ. ಮಳೆಗಾಲ ಮುಗಿದ ನಂತರ ಅದನ್ನು ನೋಡಿಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ. ಇದನ್ನು ನಮ್ಮ ಅನ್ಸಾರ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ, ಈಗಾಗಲೇ ಹೇಳಿದ್ದಾರೆ. ಅದು ಕೂಡ ನಿಮ್ಮ ಜವಾಬ್ದಾರಿ, ಬರೀ ಗಿಡ ನೆಡೋದಲ್ಲ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ
ಗಿಡ ನೆಡೋದು ಮಾತ್ರ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲಿ ಸರ್ ಹೇಳಿದಾಗೆ ಪರಿಸರ ಸ್ನೇಹಿ ಕಾರ್ಯಚಟುವಟಿಕೆಯನ್ನು ಅಳವಡಿಸ್ಕೊಂಡು ನಾವು ಇನ್ನಷ್ಟು ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತು JCI ಸಂಸ್ಥೆ ಮಂಗಳಗಂಗೋತ್ರಿ ಇವರಿಗೆ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು. JCI ಸಲಹೆಗಾರರು ಶ್ರೀ ಆನಂದ್ ಕೆ ಅಸೈಗೋಳಿ, ವಿಶ್ವವಿದ್ಯಾಲಯ ಕುಲಪತಿಲಿನ ವಿಶೇಷ ಅಧಿಕಾರಿ ಡಾಕ್ಟರ್ ಪಾಹೇಬಾರ್ ವಂದಿನಾಯ್ಕ್, ವಲಯ ಮಂಡಳಿ ಸದಸ್ಯರು ಬಾದ್ಶಾ ಸಾಂಬಾರ್ ತೋಟ, ಉಪಾಧ್ಯಕ್ಷರು ಜಯಲಕ್ಷ್ಮಿ, ಸದಸ್ಯರು ನಳಿನಿ, ಚನಿಯಪ್ಪ, ಮೈದಾನ ನಿರ್ವಾಹಕರು ಡಾಕ್ಟರ್ ಪ್ರಸನ್ನ BK, ದೈಹಿಕ ಶಿಕ್ಷಣ ವಿಭಾಗದ ಮಲ್ಲಿಕಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. JCI ಅಧ್ಯಕ್ಷರು ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಸಭೆ ನೆತ್ಕೊಂಡರು. ಸ್ಥಾಪಕ ಅಧ್ಯಕ್ಷರು ತ್ಯಾಗಂ ಹರೇಕಳ ಸಭೆ ಸ್ಥಾರಿಕೆ ಮಾಡಿದರು. ತಮಗೆಲ್ಲ ಗೊತ್ತಿದ್ದ ಹಾಗೆ ವಿಶ್ವ ಪರಿಸರ ದಿನಾಚರಣೆಯನ್ನ JCI ಮಂಗಳಗಂಗೋತ್ರಿ ಕೊಣಾಜೆ ವತಿಯಿಂದ ಈ ಒಂದು ವಿಶಾಲವಾದಂಥ ಮೈದಾನ ನಮ್ಮ ಪ್ರತಿಷ್ಠಿತ ಮಂಗಳೂರು ವಿಶ್ವವಿದ್ಯಾಲಯದ ಕ್ರೀಡಾಂಗಣದ ಮಂಗಳೂರು ವಿಶ್ವವಿದ್ಯಾಲಯದ ಈ ಶಾರೀರಿಕ ಶಿಕ್ಷಣ ವಿಭಾಗದ ಸಂಯೋಜಕತ್ವದಲ್ಲಿ ದೊಡ್ಡ ಒಂದು ಮೈದಾನ, ಈಗಾಗಲೇ 400 ಮೀಟರ್ ಟ್ರ್ಯಾಕ್ ಹೊಂದಿದಂಥ ಇಲ್ಲಿ ಮೈದಾನ ಇದೆ. ಅದರ ಸುತ್ತಮುತ್ತ ಈ ಪರಿಸರವನ್ನು ಬೆಳೆಸಲಿಕ್ಕೋಸ್ಕರ ಇಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಇಲ್ಲಿ ಇಟ್ಕೊಂಡಿದ್ದೇವೆ. ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್ ಸೊಲ್ಮೆ ಸಂದಾಯರು.